ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಹಿರಿಯ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಬರೆದ 3 ಕೃತಿಗಳ ಬಿಡುಗಡೆ ಸಮಾರಂಭ ದೇರಳಕಟ್ಟೆಯ ಎಬಿ ಶೆಟ್ಟಿ ಸ್ಮಾರಕ ದಂತವಿಜ್ಞಾನ ಮಹಾವಿದ್ಯಾಲಯದ ಹೊಸ ಸಭಾಂಗಣದಲ್ಲಿ ನಡೆಯಿತು. ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶ ಎನ್ ಸಂತೋಷ್ ಹೆಗ್ಡೆ ಅವರು ವಿನಯ್ ಹೆಗ್ಡೆ ಅವರ ಜೀವನ ಚರಿತ್ರೆಯನ್ನು ಒಳಗೊಂಡಿರುವ ಪುರುಷ ಶ್ರೇಷ್ಠ ನಿಟ್ಟೆ ವಿನಯ್ ಹೆಗ್ಡೆ ಕೃತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ರಚಿಸಿದ ಎಲ್ಲಾ ಕೃತಿಗಳು ಸಮಗ್ರ ಅಧ್ಯಯನದಿಂದ ಕೂಡಿದ್ದು, ಮೊಳಹಳ್ಳಿ, ನನ್ನೂರು, ಚೆನ್ನೂರು ಪುಸ್ತಕ ಕುಟುಂಬ ಪದ್ಧತಿಯಲ್ಲಿ ವಾಸಿಸುವವರಿಗೆ ತುಂಬಾ ಉಪಯುಕ್ತವಾಗಲಿದೆ. ಆರ್ಥೋಪೆಡಿಕ್ ರೋಗಿಗಳಿಗೆ ಯೋಗ ಯಾವ ರೀತಿ ಸಹಕಾರಿ ಎಂಬುದನ್ನು ವಿವರಿಸಿರುವ ಆರ್ಥೋಪೆಡಿಕ್ಸ್ ಅವ್ಯಾಂಡ್ ಯೋಗ ಪುಸ್ತಕ ಕೇವಲ ಪುಸ್ತಕವಾಗಿರದೆ ರೋಗಿಗಳಿಗೆ ಬಹುದೊಡ್ಡ ಉಪಯೋಗವಾಗಲಿದೆ ಎಂದು ಹೇಳಿದರು. It is with a great pride which Dr. Shankararam Shetty has for his family. He has written so much about the family. I suppose without excluding any member, maybe in the last 400 years of the history of the family. ಪುರುಷ ಶ್ರೇಷ್ಠ ವಿನಯ್ ಹೆಗ್ಡೆ ಪುಸ್ತಕವನ್ನು ಸಂತೋಷ್ ಹೆಗ್ಡೆ, ಮೊಳಹಳ್ಳಿ, ನನ್ನೂರು, ಚೆನ್ನೂರು, ನನ್ನ ಮನೆ ಪಟೇಲರ ದೊಡ್ಡ ಮನೆ ಕೃತಿಯನ್ನ ಡಾಕ್ಟರ್ BA ವಿವೇಕ್ ರೈ ಹಾಗೂ ಆಂಗ್ಲ ಭಾಷೆಯಲ್ಲಿ ಬರೆದ ಆರ್ಥೋಪೆಡಿಕ್ ಪೇಷಂಟ್ ಅವ್ಯಾಂಡ್ ಯೋಗ ಕೃತಿಯನ್ನ ವಿನಯ್ ಹೆಗ್ಡೆ ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರ ಜೊತೆಗೂಡಿ ಮೊಳಹಳ್ಳಿಯ ಸಮೀಪ ಒಂದು ಆಸ್ಪತ್ರೆ ತೆರೆಯಲಿದ್ದೇವೆ. ಆ ಆಸ್ಪತ್ರೆ ತೆರೆಯುವುದರ ಹಿಂದೆ ಬಡ ರೋಗಿಗಳಿಗೆ ಚಿಕಿತ್ಸೆ ಒದಗಿಸುವುದೇ ಮುಖ್ಯ ಗುರಿ ಇದೆ ಎಂದು ಹೇಳಿದರು. ಮೊದಲಾಗಿ ಶಾಂತರಾಮ್ ಶೆಟ್ಟಿ ಅವರ ಊರನ್ನ ನೆನಪು ಮಾಡಿದ್ರು. ಶಾಂತರಾಮ್ ಶೆಟ್ಟಿಗೆ ಧನ್ಯವಾದ ಹೇಳ್ತೇನೆ. ಇನ್ನೊಂದು 10 ದಿವಸದ ನಂತರ ಊರಿನಿಂದ 2 ಕಿಲೋಮೀಟರ್ ದೂರದಲ್ಲಿ ನಾನು ಅವರೊಂದು ಆಸ್ಪತ್ರೆಯನ್ನು ಹಾಕಲು ಇಚ್ಛಿಸ್ತೇವೆ. ಆ ಆಸ್ಪತ್ರೆ ಬಡ ಜನರಿಗೆ ಧರ್ಮಾರ್ಥ ವೈದ್ಯಕೀಯ ಸಹಕಾರ ಮಾಡ್ತಾರೆ. ಮೊಳಹಳ್ಳಿ, ನನ್ನೂರು, ಚೆನ್ನೂರು, ನನ್ನ ಮನೆ ಪಟೇಲರ ದೊಡ್ಡ ಮನೆ ಕೃತಿಯನ್ನ ಬಿಡುಗಡೆ ಮಾಡಿದ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಹಾಗೂ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ BA ವಿವೇಕ್ ರೈ ಅವರು ಮಾತನಾಡಿ, ಹಳ್ಳಿಯ ಬದುಕನ್ನ ಆ ದಿನಗಳ ಬದುಕನ್ನ ಹೋಲಿಸಿದಾಗ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಗ್ರಹಿಸಿದ ಆ ಇಡೀ ಕುಟುಂಬದ ಚಿತ್ರಣದ ಪರಿ ನಿಜಕ್ಕೂ ಅದ್ಭುತ ಎಂದರು. ಅವರ ಬಾಲ್ಯ, ಅಲಸೋಸ್ ಕಾಲೇಜು, ಅವರ ಆಟಗಳು, ಸೆಂಟ್ರಲ್ ಕಾಲೇಜು, ಆಮೇಲೆ ಅವರ ಕೆನರಾ ಇದರಲ್ಲಿ ಲೆಮಿನಾ ವಿಶ್ವವಿದ್ಯಾಲಯ ನಿಟ್ಟೆಯನ್ನು ನೋಡಿಕೊಂಡು ಕಂಡಿದ್ದಾರೆ. ಅಂದರೆ ಒಂದೇ ಒಂದು ಆರೋಗ್ಯ ಕೇಂದ್ರ, ಶಾಲೆ ಇಲ್ಲದ ಕಡೆಯಲ್ಲಿ ತಾಯಿ ಶಾಲೆ ಬೇಕು ಅನ್ನೋದಕ್ಕೆ ಶಾಲೆಯನ್ನು ಕಟ್ಟಿ ಎಲ್ಲವನ್ನು ಬೆಳೆಸಿದೆ. പക്ഷേ ಈ ಅರ್ಥದಲ್ಲಿ ಕೂಡ ನಾವು ಯಾವುದನ್ನು ಅನೇಕ ಬಾರಿ ಭಾಷಣಗಳಲ್ಲಿ ಹೇಳ್ತೀವಿ, ಅವುಗಳನ್ನು ಬದುಕಿನಲ್ಲಿ ನಿಜ ಮಾಡಿದ ಒಂದು ವ್ಯಕ್ತಿತ್ವದ ವಿನಯ್ ಹೆಗ್ಡೆ ಅವರು. ಅವ್ರ ಜೊತೆಗೆ ನಾವು ಇದ್ದೇವೆ ಅನ್ನೋದೇ ನಮಗೆ ಇತಿಹಾಸದಲ್ಲಿ ನಮಗೊಂದು ಧನ್ಯತೆ. ನಾವು ಹೇಳಿಕೊಳ್ಬೋದಿಲ್ಲ, ನಾವು ಅವ್ರ ಜೊತೆಗೆ ಮಾತಾಡಿದ್ದೇವೆ, ಅವರ ಹತ್ರ ಕೂತಿದ್ದೇವೆ, ಅವರ ಬಗ್ಗೆ ಕೇಳಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಅವರು ಆಂಗ್ಲ ಭಾಷೆಯಲ್ಲಿ ಬರೆದ ಆರ್ಥೋಪೆಡಿಕ್ ಪೇಷಂಟ್ ಅವ್ಯಾಂಡ್ ಯೋಗ ಕೃತಿಯನ್ನ ಬಿಡುಗಡೆಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಪುರುಷ ಶ್ರೇಷ್ಠ ವಿನಯ್ ಹೆಗ್ಡೆ ಪುಸ್ತಕವನ್ನ ಕನ್ನಡ ಭಾಷೆಗೆ ತರ್ಜುಮೆ ಮಾಡಿದ್ದ ಪತ್ರಕರ್ತ ಮನೋಹರ್ ಪ್ರಸಾದ್ ಅವರನ್ನ ಸನ್ಮಾನಿಸಲಾಯಿತು. ಕೃತಿಗಳ ಲೇಖಕ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ವಿಶಾಲ್ ಹೆಗ್ಡೆ, ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಕೆ ಸತೀಶ್ ಕುಮಾರ್ ಭಂಡಾರಿ, ಸಹಕುಲಪತಿ ಪ್ರೊಫೆಸರ್ MS ಮುಡಿತಾಯ ಹಾಗೂ ಹಣಕಾಸು ಅಧಿಕಾರಿ ರಾಜೇಂದ್ರ, ಕ್ಷೇಮ ಎಲುಬು ಮತ್ತು ಕೀಳು ತಜ್ಞ ಡಾಕ್ಟರ್ ಸಿದ್ಧಾರ್ಥ್ ಶೆಟ್ಟಿ, ರಿಜಿಸ್ಟ್ರಾರ್ ಡಾಕ್ಟರ್ ಅಲ್ಕಾ ಕುಲಕರ್ಣಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 News 24/7 ದೇರಳಕಟ್ಟೆ.